ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ, ಉದ್ಯಮ ಪರವಾನಗಿ ಶುಲ್ಕ ಹಾಗೂ ನೀರಿನ ಶುಲ್ಕ ಪಾವತಿ ಆಂದೋಲನ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕಾಗಿ ಈಗಾಗಲೇ 4 ತಂಡಗಳನ್ನು ರಚಿಸಿಕೊಂಡು ನಗರಸಭಾ ವ್ಯಾಪ್ತಿಯ ಎಲ್ಲ ಅಂಗಡಿ, ಉದ್ಯಮ ಮತ್ತು ಮನೆಗಳಿಗೆ ಭೇಟಿ ನೀಡಿ ಕರ ವಸೂಲಿ ಕಾರ್ಯಕ್ರಮ ಮಾಡಲಾಗುವುದೆಂದು ನಗರಸಭಾ ಪೌರಾಯುಕ್ತ ಮಧು ಎಸ್ ಮನೋಹರ್ ತಿಳಿಸಿದ್ದಾರೆ. ಅವರು ಪುತ್ತೂರು ನಗರದ ಅಂಗಡಿಗಳಿಗೆ ಭೇಟಿ ನೀಡಿ ತೆರಿಗೆ ಮತ್ತು ಉದ್ಯಮ ಪರವಾನಗಿ ಶುಲ್ಕ ಪಾವತಿ ಕುರಿತು ಪರಿಶೀಲನೆಯನ್ನ ನಡೆಸಿದ್ರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಇನ್ನು 3 ತಿಂಗಳ ಅವಧಿಯಲ್ಲಿ ಉಳಿಕೆ 3 ಕೋಟಿಯಷ್ಟು ಸಂಗ್ರಹಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತೆರಿಗೆ ಸಂಗ್ರಹ ಆಂದೋಲನವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ತೆರಿಗೆ ಪಾವತಿ ಮಾಡುವಂತೆ ಸಾರ್ವಜನಿಕರಿಗೆ ಈಗಾಗಲೇ ಪತ್ರಿಕೆ, ಇನ್ನಿತರ ಪ್ರಚಾರದ ಮೂಲಕ ಜಾಗೃತಿಯನ್ನ ಮೂಡಿಸಲಾಗಿದೆ. ನೀರಿನ ಶುಲ್ಕ ಬಾಕಿ ಇರಿಸಿದವರಿಗೂ ನೋಟಿಸ್ ನೀಡಲಾಗಿದೆ. ಉದ್ಯಮ ಮತ್ತು ವ್ಯಾಪಾರ ತೆರಿಗೆ ಬಾಕಿ ಇರಿಸಿದ ಅಂಗಡಿದಾರರಿಗೂ ನೋಟಿಸ್ ನೀಡಲಾಗಿದೆ. ಎಲ್ಲ ಬಾಕಿದಾರರು ತಕ್ಷಣವೇ ಪಾವತಿ ಮಾಡದಿದ್ದಲ್ಲಿ 15 ದಿನಗಳ ಒಳಗಾಗಿ ಅವರ ವಿರುದ್ಧ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು. ನಗರಸಭೆ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಹಾಗೂ ಉದ್ದಿಮೆ ಪರವಾನಗಿ ಬಗ್ಗೆ ನಾವೀಗ ನಗರಸಭೆಯ ಅಧಿಕಾರಿ ಸಿಬ್ಬಂದಿಗಳನ್ನು ಸೇರಿ ಒಟ್ಟು 4 ತಂಡಗಳನ್ನು ರಚನೆ ಮಾಡಿದ್ದೇವೆ. ಆಸ್ತಿ ತೆರಿಗೆಯಲ್ಲಿ 50% ಮಾತ್ರ ಈಗ ವಸೂಲಿಯಾಗಿದೆ. ಕಳೆದ ಇನ್ನು 1 ವರ್ಷದಲ್ಲಿ ಇನ್ನು 3 ತಿಂಗಳು ಬಾಕಿ ಇದೆ. 3 ತಿಂಗಳಲ್ಲಿ ನಾವು ವಸೂಲಿ ಮಾಡುವಂಥದ್ದು ಇನ್ನೂ 50% ವಸೂಲಿ ಮಾಡಲಿಕ್ಕೆ ಬಾಕಿ ಇದೆ. ಜನರಲ್ಲಿ ನಾವು ಈಗಾಗಲೇ ಮನವಿ ಮಾಡಿಕೊಂಡಿದ್ದೆವು, ಪತ್ರಿಕೆ ಪ್ರಕಟಣೆಯ ಮೂಲಕ ಮತ್ತು ಹಲವಾರು ವಿಧದಲ್ಲಿ ಅವರಿಗೆ ತಿಳಿಸಿದೆವು. ಆಸ್ತಿ ತೆರಿಗೆಯನ್ನು ಕಟ್ಟುವಂಥದ್ದು ಬಾಕಿ ಇದ್ದದಲ್ಲಿ ಅದನ್ನು ಪಾವತಿಸಿ ಅಂತೇಳಿ. ಹಾಗೆ ನೀರಿನ ಶುಲ್ಕವನ್ನು ಸಹ ಕೂಡ ಹಲವಾರು ವರ್ಷಗಳಿಂದ ಬಾಕಿ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನೀರಿನ ಶುಲ್ಕ ವಸೂಲಿ ಮಾಡಲಿಕ್ಕೋಸ್ಕರ ಅದಕ್ಕೂ ಸಹ ನೋಟಿಸನ್ನು ಜಾರಿ ಮಾಡ್ತಾ ಇದ್ದೇವೆ. ಹಾಗೆ ಆಸ್ತಿ ತೆರಿಗೆಯಲ್ಲಿ ಈಗ ನಾವು ಐಡೆಂಟಿಫೈ ಮಾಡಿ ಯಾರ್ಯಾರ್ದು ಹೆಚ್ಚೆಚ್ಚು ಬಾಕಿ ಇದೆ ಅಂಥವರಿಗೆ ಸ್ವತಃ ಈ 4 ತಂಡಗಳು ಹೋಗಿ ಪ್ರತಿ ಅಂಗಡಿ ಇರ್ಬೋದು, ಮನೆಗಳಿರ್ಬೋದು ಅಥವಾ ಕೈಗಾರಿಕೆಗಳಿರ್ಬೋದು ಅದಕ್ಕೆ ಹೋಗಿ ನೋಟಿಸನ್ನು ಜಾರಿ ಮಾಡ್ತಾ ಇದ್ದಾರೆ. ಇದರ ಪ್ರಕಾರ ಅವರು ಪಾವತಿಯನ್ನು ಮುಂದಿನ 1 ವಾರ 15 ದಿವಸದಲ್ಲಿ ಅವರು ಪಾವತಿ ಮಾಡಲೇಬೇಕು. ಮಾಡದೇ ಇದ್ದರೆ ನಾವು ನಿಯಮಾನುಸಾರ ಏನು ಪುರಸಭೆ ನಿಯಮ ಏನಿದೆ ಅದರ ಪ್ರಕಾರ ಕ್ರಮ ತಗೊಳ್ತೇವೆ ಅಂತೇಳಿ ನಾನು ಹೇಳಿ. ಈ ಸಂದರ್ಭ ನಗರಸಭಾ ಕಂದಾಯ ನಿರೀಕ್ಷಕರಾದ ರಾಧಾಕೃಷ್ಣ, ಹಿರಿಯ ಆರೋಗ್ಯ ನಿರೀಕ್ಷಕ ರಾಮಚಂದ್ರ, ತೆರಿಗೆ ವಸೂಲಿಗಾರ ರಾಜೇಶ್ ನಾಯಕ್, ಸಿಬ್ಬಂದಿಗಳಾದ ಪುರುಷೋತ್ತಮ್, ಅಮಿತ್, ಲೋಕೇಶ್ ಮತ್ತಿತರರು ಉಪಸ್ಥಿತರಿದ್ದರು. Join MHA or BHA. Admissions open for Masters of Hospital Administration 2 years full-time and Bachelors of Hospital Administration 3 years full-time courses for 2021-2022. Affiliated to Rajiv Gandhi University of Health Science. Eligibility criteria. AJ Institute of Hospital Management and AJ Hospital and Research Center, Kuntikana, Mangaluru.